لم يلد ولم يولد ولم يكن له كفوا احد. بسم الله الرحمن الرحيم. اعوذ برب الفلق من شر ما خلق ومن شر حاسد اذا وقب ومن شر النفاثات في العقد ومن شر حاسد اذا حسد. بسم الله الرحمن الرحيم. اعوذ برب الناس ملك الناس اله الناس ومن شر الوسواس الخناس الذي يوسوس في صدور الناس. الحمد لله رب العالمين. اللهم صل على سيدنا محمد وعلى آل سيدنا محمد. اللهم إنا نسألك موجبات رحمتك وعزائم مغفرتك والسلامة من كل إثم والغنيمة من كل بر والفوز بالجنة والنجاة من النار. اللهم اجعل التوفيق رفيقنا والصراط المستقيم طريقنا إلى خير مقاصدنا. وتب علينا إنك أنت التواب الرحيم. ربنا إننا سمعنا هذه المعاني للإيمان أن آمنوا بربكم فآمنا فاغفر لنا ذنوبنا كفر عنا سيئاتنا توفنا مع الأبرار توفنا النبينا مسلمين وألحقنا بالصالحين. اللهم اسقنا واسق من سقانا من كرام الجنة وشرابها من حوض الكوثر يا خير الناصرين. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. صلى الله تعالى وسلم على خير سيدنا محمد وعلى آله أجمعين. سبحان الله. ಸಾರ್ವಜನಿಕ ಕುಡಿಯುವ ನೀರಿನ ಸೌಲಭ್ಯವನ್ನು ಉದ್ಘಾಟಿಸಿದಂಥ ನಿಮ್ಮೆಲ್ಲರ ನೆಚ್ಚಿನ ಕರ್ನಾಟಕದ ನಂಬರ್ 1 ಸಚಿವರಾಗಿ ಹೆಸರುಗಳಿಸಿದಂಥ UT ಖಾದರ್ ಸಾಹೇಬರೇ, ಉಳ್ಳಾಳ ಸೈಯದ್ ಮದನಿ ದರ್ಗಾ ಸಮಿತಿಗೆ ಸಂಬಂಧಪಟ್ಟ ಎಲ್ಲ ಪದಾಧಿಕಾರಿಗಳೇ, ಸಮಿತಿ ಸದಸ್ಯರುಗಳೇ, ಈ ಭಾಗದ ರಾಜಕೀಯ ಮುಖಂಡರುಗಳೇ, ಕೌನ್ಸಿಲರ್ಗಳೇ, ಮುಖ್ಯವಾಗಿ ಈ ಒಂದು ಬಾವಿಗೆ ಕಾರಣಕರ್ತರಾದಂಥ ಕಬೀರ್ ಅವರೇ, ವಿಷಯ ಒಂದೆರಡು ನಿಮಿಷ ಪ್ರಸ್ತಾಪನೆ ಮಾಡದಿದ್ದರೆ ಈ ಒಂದು ಯೋಜನೆಗೆ ಒಂದು ಅರ್ಥ ಬರುವುದಿಲ್ಲ. ಸೈಯದ್ ಮದನಿ ದರ್ಗಾಕ್ಕೆ ಸಂಬಂಧಪಟ್ಟ ಭೂಮಿ, ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ನಗರಸಭೆಯ ಅಥವಾ ಶಾಸಕರ ನಿಧಿಯಿಂದ ಒದಗಿಸಲ್ಪಟ್ಟಂಥ ಪೈಪ್ಲೈನ್ಗಳು ಜೊತೆಯಾಗಿ ಹೇಗೆ ಬಂತು ಅಂದಿರುವಂಥದ್ದು ಒಂದು ವಿಚಾರ. ಉಳ್ಳಾಳದ ಆಸ್ಪಾಸಿನಲ್ಲಿ ಕುಡಿಯುವ ನೀರಿನ ಸೌಲಭ್ಯಗಳು ಜಾಸ್ತಿ ಇದ್ದರೂ ಕೂಡ ಕುಡಿಯಲಿಕ್ಕೆ ಯೋಗ್ಯತೆ ಇಲ್ಲದ ಕಾರಣ, ಆ ನೀರಿನ ಗುಣಮಟ್ಟ ಸರಿ ಇಲ್ಲದ ಕಾರಣ ನಮ್ಮ ಉಳ್ಳಾಳ ಪರಿಸರದಲ್ಲಿ ಅಲ್ಲಲ್ಲಿ ಕೊಳವೆ ಬಾವಿಗಳನ್ನು ತೋಡಿಕೊಂಡು ಅದೊಂದು ಸ್ಥಳೀಯ ಮಟ್ಟವಾದಂಥ ಒಂದು ಸಿಸ್ಟಮ್. ನಿಜವಾದ ಒಂದು ಬೋರಿಂಗ್ ಅಂತ ಹೇಳಿದರೆ 2-3 ಗಾಡಿಗಳು ಬಂದು 300 ಮೀಟರೆಲ್ಲ ಅಡಿ ಆಳ ಮಾಡಿಕೊಂಡು ಕೊರೆಯುವಂಥದ್ದು. ಅಂದರೆ ಉಳ್ಳಾಳದ ಮಟ್ಟಿಗೆ ಹೇಳೋದಾದರೆ 25-30 ಫೀಟ್ನೊಳಗೆ ನೀರು ಸಿಗುವಂಥ ಒಂದು ವ್ಯವಸ್ಥೆ. ಇದೊಂದು ಹೊಸ ತಂತ್ರ ಇಲ್ಲಿ, ಅದು ನಮ್ಮ ಹಿರಿಯರಲ್ಲಿ ಮಾಡಿ ಕಟ್ಟುವಂಥ ಒಂದು ಯೋಜನೆ, ಅದು ಬೋರಿಂಗ್, ಲೋಕಲ್ ಬೋರಿಂಗ್. ಅದರಿಂದಾಗಿ ನೀರು ನಮ್ಮ ಜನ ಉಪಯೋಗಿಸುವಂಥ ಸಾಮರ್ಥ್ಯ ಹೆಚ್ಚಾಗಿದ್ದ ಕಾರಣ ಲೋಕಲ್ ಬೋರನ್ನು ನಡೆಸುವಂಥ ಯಾರು ವಾಲ್ವ್ಮ್ಯಾನು, ಗೇಟ್ಮ್ಯಾನ್ ಇರ್ತಾರ, ಅವರು ಅದನ್ನು ಅಚ್ಚುಕಟ್ಟಾಗಿ ಉಪಯೋಗಿಸಿದ ಕಾರಣ ನಿರಂತರ 24 ಗಂಟೆ ಆ ಮೋಟಾರ್ ರನ್ ಆಗುವುದರಿಂದ ಇಲ್ಲಿಯ ನೀರು ಕಲರ್ ಬಂದು ಕುಡಿಯಲಿಕ್ಕೆ ಸರಿಯಾಗದೇ ಇದ್ದ ಕಾರಣದಲ್ಲಿ ಮಿಲ್ಲತ್ ನಗರ ಮತ್ತು ಬಂಡಿಗಟ್ಟಿಯ ಪ್ರದೇಶದ ಜನರಿಗೆ ಭಾಳ ಸಮಸ್ಯೆ ಆಯಿತು. ಹಳೆಕಳದವರು ಕೂಡ ಅದೇ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಮಿಲ್ಲತ್ ನಗರದ ಜನತೆ ದರ್ಗಾಕ್ಕೆ ಅರ್ಜಿ ಸಲ್ಲಿಸಿದಾಗ ನಮ್ಮ ಸಭೆಯಲ್ಲಿ ಯಾರೂ ಕೂಡ ಅಡಚಣೆ ಮಾಡದೆ ಸರ್ವಾನುಮತದಿಂದ ಒಪ್ಪಿಕೊಂಡು ಇಲ್ಲಿ ಒಂದು ಬಾವಿಯನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿ ನಮ್ಮ ದರ್ಗಾ ಸಮಿತಿ ಕೊಟ್ಟಿದೆ. ಬಾವಿ ಕಟ್ಟಿಕೊಡಲಿಕ್ಕೆ ಯಾರಿದ್ದಾರೆ ಅಂತ ಹೇಳುವ ಆಲೋಚನೆ ಬಂದಾಗ
ನಮ್ಮ ಮಾಜಿ ಸದಸ್ಯರು ಆದಂಥ ಬಿ ಎ ಕಬೀರ್ ಅವರು ಅವರ ಮಿತ್ರರೊಬ್ಬರನ್ನು ಮಾತಾಡಿ ಅವರ ಹೆಸರು ಹೇಳಲಿಕ್ಕೆ ಅವರು ಇಷ್ಟಪಡುವುದಿಲ್ಲ. ಹೇಳಿದಾಗ ಆದಮು ಅಂತ ಹೇಳ್ತಾರೆ. ಆದಮು ಅಂತ ಹೇಳಿದರೆ ನಮ್ಮ ತಂದೆ. ಆ ಹೆಸರನ್ನು ಕೊಟ್ಟು ಆ ಹೆಸರನ್ನು ಈಗ ದಾನಿಗಳ ಹೆಸರನ್ನು ಗೌಪ್ಯದಲ್ಲಿಟ್ಟಿದ್ದಾರೆ. ಇದು ನಿಜವಾದ ಒಂದು ದಾನ. ಈ ದಾನ ಮಾಡಿದಂಥ ವ್ಯಕ್ತಿ ಅದೇ ರೀತಿ ಈ ದಾನವನ್ನು ಸ್ವೀಕರಿಸಿಕೊಂಡು ನಮಗೆ ಈ ಭಾಗದ ಜನರಿಗೆ ಕುಡಿಲಿಕ್ಕೆ ನೀರು ಮಾಡಿ ಕೊಟ್ಟಂಥ ಕಬೀರ್ ಅವರಿಗೆ ನಾವು ಒಂದೆರಡು ಮಾತನ್ನು ನಾವು ಹೇಳಬೇಕಾಗಿದೆ. ಅವರನ್ನು ನಾವು ಈ ಸಂದರ್ಭದಲ್ಲಿ ಒಂದು ಸಣ್ಣ ಸನ್ಮಾನ ಕೂಡ ಮಾಡಬೇಕಾಗಿದೆ. ಅದನ್ನೆಲ್ಲ ಅಭಿಲಾಷೆ ಪಟ್ಟವರಲ್ಲ ಅವರು. ನಾವು ನೋಡಿದಾಗ ಅವರು ಬಹಳಷ್ಟು ಈಗ ಅವರ ಸಣ್ಣ ಉದ್ಯಮದ ಜೊತೆಯಲ್ಲಿ ಈ ಪರಿಸರದಲ್ಲಿ ಬಹಳಷ್ಟು ಹಿಟ್ಟನ್ನು ಹೊಟ್ಟೆಗೆ ಹಿಟ್ಟು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಕೆಲವು ದಾನಿಗಳನ್ನು ಸಂಪರ್ಕಿಸಿಕೊಂಡು. ಅದು ಭಾಳ ಒಂದು ಉತ್ತಮವಾದ ಕೆಲಸ. ಅದೇ ರೀತಿ ಕುಡಿಯುವ ನೀರಿನಲ್ಲಿ ಕೂಡ ಭಾಳಷ್ಟು ಕೆಲಸವನ್ನು ಇವರು ಮಾಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಂಡು ಉಳ್ಳಾಳದ ಜನತೆಯಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಾವು ಪ್ರತಿಯೊಬ್ಬರು ಇಲ್ಲಿ ಹೆಚ್ಚಿನವರು ಇರುವಂಥವರು ಇಸ್ಲಾಮಿನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಯಾಯಿಗಳಾಗಿದ್ದೇವೆ. ಇಸ್ಲಾಂ ನಮಗೆ ಏನನ್ನು ಕಲಿಸಿಕೊಟ್ಟಿದೆ ಅದನ್ನು ನಾವು ಚಾಚೂ ತಪ್ಪದೆ ಪಾಲಿಸಬೇಕಾಗಿದೆ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಕುಡಿಯುವ ನೀರು ನಾವು ನಲ್ಲಿಯಿಂದ ತೆಗಿಬೇಕಾದರೆ ಪುರಸಭೆಯ ಪರವಾನಗಿ ಅಗತ್ಯ ಇದೆ. ಅದಕ್ಕೆ ಕಟ್ಟಬೇಕಾದಂಥ ಏನು ಪಾವತಿಗಳಿದೆ ಅದನ್ನು ನಾವು ಪಾವತಿ ಮಾಡಬೇಕು. ಅದನ್ನು ಪಾವತಿ ಮಾಡದೆ ನಾವು ಕುಡಿಯುವಂಥ ನೀರು ಅದು ನಮಗೆ ಆರೋಗ್ಯಕ್ಕೆ, ನಮ್ಮ ದೇಹಕ್ಕೆ ಅದು ಸರಿಯಲ್ಲ ಇಸ್ಲಾಮಿನ ತತ್ವ ಪ್ರಕಾರ. ಅದನ್ನು ನಾವು ಪರವಾನಗಿಯ ಮೂಲಕ ಪಡ್ಕೊಳ್ಬೇಕು ಅಂತ ವಿನಂತಿ ಮಾಡಿ, ಮಾನ್ಯ ಸಚಿವರಲ್ಲಿ ಒಂದು ವಿನಂತಿಸಿ ಮುನ್ಸಿಪಾಲ್ಟಿಯವರಿಗೆ ಕೂಡ ಹೇಳಬೇಕು. ಯಾರಾದರೂ ಬಂದು ನಲ್ಲಿ ನೀರಿನ ಪರವಾನಗಿ ಕೊಡಿ ಅಂತ ಹೇಳಿದಾಗ ನಿಮ್ಮ ಟ್ಯಾಕ್ಸ್ ಕಟ್ಟಿ, ನಿಮ್ಮ ಮತ್ತೊಂದು ಕಟ್ಟಿ, ಅದಕ್ಕೆ ತನ್ನಿ ಇದು ತನ್ನಿ ಅಂತೇಳಿ ಸತ್ತಾಯಿಸೋದಕ್ಕಿಂತ ಬಂದಷ್ಟು ರೆವಿನ್ಯೂ ಬರಲಿ ಅಂತ ಹೇಳುವ ನೆಪದಲ್ಲಿ ಆ ಒಂದು ತಾತ್ಕಾಲಿಕವಾಗಿ ಅವರ ನಲ್ಲಿ ಜೋಡಣೆ ಕೆಲಸವನ್ನು ಅತಿ ಶೀಘ್ರದಲ್ಲಿ ಯಾವುದೇ ಡಿಪಾಸಿಟ್ ಇಲ್ಲದೆ ಕನಿಷ್ಠ ದರದಲ್ಲಿ ಅವರಿಗೆ ಒದಗಿಸಿಕೊಡುವಂಥ ಕೆಲಸ ಆಗಬೇಕು. ಸುಮ್ಮನೆ ಅಲ್ಲಿ ಇಲ್ಲೀಗಲ್ ಕನೆಕ್ಷನ್ ಅಂತ ಹೇಳುವುದಕ್ಕಿಂತ ಏನು ಕನಿಷ್ಠ ದರ ಬರ್ತದೆ ಅದು ನಮ್ಮ ನಗರಸಭೆಗೆ ಒಂದು ಸಂಪನ್ಮೂಲವಾಗ್ತದೆ. ಆ ದೃಷ್ಟಿಯಲ್ಲಿ ತಾವು ಮೇಲಾಧಿಕಾರಿಗಳಿಗೆ ತಿಳಿಸಬೇಕು ಅಂತ ಹೇಳಿಕೊಂಡು, ಈ ಯೋಜನೆ ನೀರು ಒಂದೂವರೆ ವರ್ಷದಿಂದ ಬಾವಿಯಲ್ಲಿ ತುಂಬಿ ತುಳುಕ್ತಾ ಇದೆ. ಇದು ಮನೆ ಬಾಗಿಲಿಕ್ಕೆ ಮುಟ್ಟಬೇಕು ಅಂತ ಹೇಳಿದಾಗ ಯಾವ ರೀತಿ ಹೋಗೋದು? ಜನ ಬಾವಿಯಿಂದ ಇಲ್ಲಿ ಕೊಡಪಣದಿಂದ ಕೊಂಡು ಹೋಗಲಿಕ್ಕೆ ಸಾಧ್ಯತೆ ಇಲ್ಲ. ಈ ವಿಚಾರವನ್ನು ಮಾನ್ಯ ಸಚಿವರಲ್ಲಿ ಹೇಳಿದಾಗ ತಕ್ಷಣವೇ ಒಂದು ಹಿಂದು ಮುಂದೆ ನೋಡದೆ 5 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡಿ ನಲ್ಲಿ ಯೋಜನೆಯನ್ನು ಮಾಡಿಕೊಟ್ಟಿದ್ದಾರೆ. ಅದು ನಿನ್ನೆಗೆ ಮೊನ್ನೆಗೆ ಆ ಕೆಲಸ ಮುಕ್ತಾಯ ಆಯಿತು. ಅದರ ನಿನ್ನೆ ನೀರೆಲ್ಲ ಖಾಲಿ ಮಾಡಿ ಟ್ರಯಲ್ ನೋಡಿದಾಗ ಆ ನೀರಿನ ಪಂಪು ಎಳೆತ್ತ ಸಾಕಾಗುವುದಿಲ್ಲ. ಈ 5 HP ಮೋಟ್ರ್ ಸಾಕಾಗದೆ ಇನ್ನೊಂದು 5 HP ಅಂದರೆ 10 HP ಮೋಟ್ರ್ ಇದಕ್ಕೆ ಅಗತ್ಯ ಇದೆ. ಈ ಕೆಲಸವನ್ನು ಕೂಡ ಅತಿ ಶೀಘ್ರದಲ್ಲಿ ನಮ್ಮ ಸಚಿವರು ಮಾಡಿಕೊಡಬೇಕು ಅಂತ ಕೇಳಿಕೊಂಡು, ಈ ಒಂದು ಕುಡಿಯುವ ನೀರಿನ ಪ್ರಾರ್ಥನೆ ಮಾಡಿದಾಗ ಖಾದರ್ ಮುಸಲ್ಯಾರ್ ಅವರು ಹೇಳಿದ ದುವಾದ ಮಾತನ್ನು ಕೇಳಿರ್ಬೋದು. ಹೌಲುಲ್ ಕೌಸರ್ ನೀರು ಉಳಿಸುವಂಥ ಭಾಗ್ಯ ಒದಗಿ ಬರಲಿ ಅಂತ ಹೇಳುವಂಥ ಒಂದು ಪ್ರಾರ್ಥನೆ. ಅಂದರೆ ನೀರು ವ್ಯವಸ್ಥೆ ಮಾಡಿದವರಿಗೆ ಅಲ್ಲಾಹನ ಕಲ್ಪನೆಯಿಂದ ಹೌಲುಲ್ ಕೌಸರ್ ನೀರು ಕುಡಿಯಲಿಕ್ಕೆ ಆ ಭಾಗ್ಯ ದೊರಕಲಿ ಅಂತ ಹೇಳಿಕೊಂಡು, ಈ ಎರಡೂ ಯೋಜನೆಗಳಿಗೆ ಪೈಪ್ಲೈನ್ ಮತ್ತು ಬಾವಿಗೆ ನಮ್ಮ ಸಕಾಲಕ್ಕೆ ಸ್ಪಂದಿಸಿ ಕೊಟ್ಟಂಥ ಕಬೀರ್ ಮತ್ತು ನಮ್ಮ ಮಾನ್ಯ ಮಾಜಿ ಸಚಿವರು ಖಾಲಿ ಶಾಸಕರು ಆದಂಥ UT ಖಾದರ್ ಅವರಿಗೆ ಉಳ್ಳಾಳ ದರ್ಗಾ ಸಮಿತಿ, ಮಿಲ್ಲತ್ ನಗರ, ಬಂಡಿಕೊಟ್ಟಿ ಪ್ರದೇಶದ ಜನರ ಪರವಾಗಿ ನಾನು ಆರ್ಥಿಕವಾಗಿ ಅಭಿನಂದನೆಯನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೂ ಪರಿಸರದ ಜಾಗ ಅಲೆಕಲ ಇರ್ಬೋದು, ಹಳೆಕೋಟೆ ಇರ್ಬೋದು, ಯಾರಿಗೂ ಕೂಡ ನಾವು ಮಿಲ್ಲತ್ ನಗರ, ಬಂಡಿಕೊಟ್ಟಿ ಅಂಥೇಳಿ ನಮ್ಮದೇ ಸ್ವಾರ್ಥವೇನಾದರೂ ಮಾತಾಡಲಿಕ್ಕಿಲ್ಲ. ದೇವರು ಬೇಕಾದಷ್ಟು ನೀರನ್ನು ಕೊಟ್ಟಿದ್ದಾನೆ. ಆ ಪ್ರದೇಶಗಳಿಗೆ ಕೂಡ ಅತ್ಯವಶ್ಯಕವಾಗಿ ಬಂದಲ್ಲಿ ಆ ನೀರನ್ನು ಕೊಡುವಂಥ ವ್ಯವಸ್ಥೆ ಮುಂದಾಗಬೇಕು ಅಂತ ಹೇಳಿ, ಈ ನೀರನ್ನು ಜನಸಾಮಾನ್ಯರು ಪೋಲು ಮಾಡದೆ ಮಿತವಾಗಿ ಅಗತ್ಯಕ್ಕೆ ತಕ್ಕಂಥ ನೀರನ್ನು ಉಪಯೋಗಿಸಿ, ತೋಟಗಾರಿಕೆಗಳಿಗೆ ಉಪಯೋಗ ಮಾಡದೆ, ಆ ಒಂದು ಯಾರು ವಾಲ್ಮ್ಯಾನ್ ಇದ್ದಾರ ಅವನ ಮೇಲೆ ಒತ್ತಡ ಹಾಕದೆ 24 ಗಂಟೆ ಅಥವಾ 12 ಗಂಟೆ ಮೋಟ್ರನ್ನು ಚಾಲು ಇಡಲಿಕ್ಕೆ ನೀವು ಯಾರು ಒತ್ತಾಯ ಮಾಡಬಾರ್ದು. ಕೆಲವೊಮ್ಮೆ ಕೆಲವು ಸಂದರ್ಭ ಮದುವೆ ಅಥವಾ ಮರಣ
ಅಂಥ ಸಂದರ್ಭದಲ್ಲಿ ಒಂದು ದಿವಸ ಮಾಡಿದರೆ ಪರವಾಗಿಲ್ಲ. ನಿರಂತರವಾಗಿ ಏನೋ ಮಾಡಿಕೊಂಡು ಒತ್ತಾಯ ಮಾಡಿ ದಬ್ಬಾಳಿಕೆ ಮಾಡಿ ಹೆದರಿಸಿಕೊಂಡು ಮಾಡುವಂಥ ಪ್ರವೃತ್ತಿ ನಿಲ್ಲಬೇಕು. ಆ ಒಂದು ಸಮಯ ನಿಗದಿಗೊಳಿಸಿ ಆ ಸಮಯವನ್ನು ಪಾಲನೆ ಮಾಡಿ ಜನತೆ ನೀರನ್ನು ಪಡ್ಕೊಳ್ಬೇಕು ಅಂತ ಹೇಳಿಕೊಂಡು ನಾನು ತಮ್ಮನ್ನು ಸ್ವಾಗತಿಸ್ತಾ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಬಾವಿಯ ವ್ಯವಸ್ಥೆಗೆ ನಿಗೂಢತೆಯೊಂದಿಗೆ ನಮ್ಮೊಂದಿಗೆ ಸಹಕರಿಸಿದ ಕಬೀರ್ ಸಾಹೇಬರಿಗೆ ಮಾನ್ಯ ಶಾಸಕರು ಒಂದು ಸಿಕ್ಕ ಸಾಲನ್ನು ಹೊದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಉಳ್ಳಾಲ ನಗರಸಭೆ ವ್ಯಾಪ್ತಿಯ ಮಿಲ್ಲತ್ ನಗರ ಹಾಗೂ ಬಂಡಿಕೊಟ್ಟೆ ಪ್ರದೇಶಕ್ಕೆ ನೀರಿನ ಅಭಾವ ಇದ್ದಂಥ ಸಂದರ್ಭದಲ್ಲಿ ಬಹುಶಃ ಇವತ್ತು ಈ ಒಂದು ಪ್ರದೇಶ ನೀರಿನ ಗೊತ್ತಾದಾಗ ಗಮನಕ್ಕೆ ಬಂದಾಗ ಉಳ್ಳಾಲ ನಗರ ಸಮಿತಿ ಅಧ್ಯಕ್ಷ ರಶಾದ್ ಅಕ್ಬರ್ ಸಮಿತಿ ಸದಸ್ಯಕ್ಕೆ ಸ್ಥಳವನ್ನು ಕೇಳಿದ ತಕ್ಷಣ ಆ ಒಂದು ಒಪ್ಪಿಗೆ ಕೂಡ ಅದರ ಜೊತೆಯಲ್ಲಿ ಇದಕ್ಕೆ ಬಾವಿಗೆ ಉಚಿತವಾಗಿ ಬಾವಿ ತೋಡಿಕೊಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದಂಥ ಕಬೀರ್ ಅವರ ಒಂದು ಮುಂದಾಲೋಚನೆ ಇವತ್ತು ಈ ಪ್ರದೇಶ ಜನರ ಬಹಳ ಶುಭಕರವಾಗಿದೆ. ನಾವು ಕೂಡ ಸರ್ಕಾರದಿಂದ ಪೈಪ್ಲೈನ್ ಮತ್ತು ಪಂಪ್ಗೆ ಅನುದಾನ ಬೇಕು, ಅದನ್ನು ಕೂಡ ನಾವು ಇವತ್ತು ಬಿಡುಗಡೆ ಮಾಡಿದ್ದೇವೆ. ನಮ್ಮ ಉದ್ದೇಶ ಏನು, ಉಳ್ಳಾಲ ನಗರಸಭೆಯ ಪ್ರತಿಯೊಬ್ಬರಿಗೂ ಕೂಡ ಸಮರ್ಪಕವಾದ ಕುಡಿಯುವ ನೀರು ಸಿಕ್ಕುವಂಥ ವ್ಯವಸ್ಥೆ ಇವತ್ತು ಆಗಬೇಕಂತೇಳಿ ಈಗಾಗಲೇ ಹಂತ ಹಂತವಾಗಿ ಅಭಿವೃದ್ಧಿ ಆಗ್ತಾ ಇವತ್ತು ಬಂದಿದೆ. ಬಹುಶಃ ಇದರಿಂದಲೂ ಕೂಡ ಎಲ್ಲಿ ಕೆಲವೊಂದು ಕಡೆಗಳಿಗೆ ಕುಡಿಯುವ ನೀರಿನ ಕಷ್ಟ ಅಭಾವ ಇತ್ತು, ಅದು ಇವತ್ತು ಬಗೆಹರಿಸಂತಾಗಿದೆ. ಇದರ ಜೊತೆ ನಾವು ಬೇರೆ 2-3 ಕಡೆ ಕೂಡ ಇದೇ ರೀತಿಯ ಓಪನ್ ವೆಲ್ಲನ್ನು ಕೂಡ ಇವತ್ತು ನಾವು ನಿರ್ಮಿಸ್ತಿದ್ದೇವೆ. ಜೊತೆಯಲ್ಲಿ ಈಗಾಗಲೇ ನೇತ್ರಾವತಿ ನದಿಯಿಂದಲೇ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮುಂದಿನ 1 ವರ್ಷ ಒಳಗಡೆ ಸರ್ವರ ಮನೆಗಳು ಮುಟ್ಟುವಂಥ ವ್ಯವಸ್ಥೆ ಕೂಡ ಇವತ್ತು ಆಗ್ತದೆ. ಅಷ್ಟರವರೆಗೆ ಬಹುಶಃ ಈ ಒಂದು ಕಬೀರ್ ಅವರ ನೇತೃತ್ವದಲ್ಲಿ ಆ ಒಂದು ಸಿಕ್ಕಿದಂಥ ಬಾವಿ ಮತ್ತು ಈ ಒಂದು ಕೆಲಸ ಮತ್ತು ದರ್ಗಾ ಸಂಪಟ್ಟಂಥ ಜಾಗ ಇವತ್ತು ಈ ಸರ್ವ ಜನರಿಗೆ ಕೂಡ ಇವತ್ತು ಪ್ರಯೋಜನ ಸಂದರ್ಭದಲ್ಲಿ ನಾನು ಬಹುಶಃ ನಾನು ಇವತ್ತು ಅಭಿನಂದಿಸಿ ಸಂಘ ಸಂಸ್ಥೆಗಳು, ಧಾರ್ಮಿಕ ಕೇಂದ್ರಗಳು ಮತ್ತು ಸಮಾಜದ ಪ್ರಮುಖರು ಮುಂದೆ ಜನಪ್ರತಿನಿಧಿಗಳು ಮುಂದೆ ನಿಂತು ಒಗ್ಗಟ್ಟಿನ ಮತ್ತು ಒಮ್ಮತದ ಅಭಿಪ್ರಾಯಪಟ್ಟಾಗ ಈ ರೀತಿಯ ಒಂದು ಪ್ರಯೋಜನ ಜನರಿಗೆ ಆಗ್ತದೆ. ಇದೊಂದು ಉದಾಹರಣೆ ಹೇಳಿಕೊಳ್ತಾ ಇದಕ್ಕೆ ಸಹಕರಿಸಿದ ಪ್ರತಿಯೊಬ್ಬರನ್ನು ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ.